ಬಸ್ ಚಾಲಕರೊಬ್ಬರು ತನ್ನ ಚಾಲನಾ ವೃತ್ತಿಗೆ ತಿಲಾಂಜಲಿ ನೀಡಿ ಪಾನಿಪುರಿ ಘಟಕ ಸ್ಥಾಪಿಸುವ ಮೂಲಕ ಸ್ವ ಉದ್ಯೋಗ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ತನ್ನ ಸ್ವ ಉದ್ಯೋಗದ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ. ಯಾರಿ ಡ್ರೈವರ್ ಅಂತೀರಾ? ಬನ್ನಿ ಈ ವರದಿಯನ್ನು ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ದಾರಂದಕೊಕ್ಕು ನಿವಾಸಿ ಬಸ್ ಚಾಲಕರಾಗಿ ದುಡಿತಾ ಇದ್ದ ಮನೋಜ್ ಇದೀಗ ಯಶಸ್ವಿ ಪಾನಿಪುರಿ ಉದ್ಯಮಿ. ಜಿಲ್ಲೆಯಾದ್ಯಂತ ವಿವಿಧ ಭಾಗಗಳಲ್ಲಿ ಪಾನಿಪುರಿ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಿರುವ ಮನೋಜ್ ಪಾನಿಪುರಿಯಿಂದಲೇ ಉತ್ತಮ ಲಾಭವನ್ನ ಗಳಿಸ್ತಾ ಇದ್ದಾರೆ. ಜೊತೆಗೆ ಪಾನಿಪುರಿ ಪ್ರಿಯರಿಗೆ ನಿರಾಸೆಯಾಗದಂತೆ ವ್ಯವಹಾರ ಕೂಡ ನಡೆಸುತ್ತಿದ್ದಾರೆ. ಪುತ್ತೂರಿನ ದಾರಂದಕೊಕ್ಕು ಎಂಬಲ್ಲಿ ಕಳೆದ 4 ವರ್ಷಗಳಿಂದ ಮಧ್ಯಮ ಕುಟುಂಬವೊಂದು ಪಾನಿಪುರಿ ತಯಾರಿಕಾ ಘಟಕವನ್ನ ನಡೆಸಿಕೊಂಡು ಬರ್ತಾ ಇದೆ. ಈ ಕುಟುಂಬದ ಹಿರಿಯರಾದ ಮೋಹಿನಿ ಅವರ ನೇತೃತ್ವದಲ್ಲಿ ಪುತ್ರ ಮನೋಜ್ ಜೀವನೋಪಾಯಕ್ಕಾಗಿ ಪಾನಿಪುರಿ ತಯಾರಿಕಾ ಕಿರು ಘಟಕವನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ. ನಾನೊಂದು 4 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದ್ದು ಪೂರಿ ಮಾಡಲಿಕ್ಕೆ. ಅವಾಗ ಫಸ್ಟು ಕೈಯಲ್ಲೇ ಮಾಡ್ತಾಯಿದ್ವಿ. ಆಮೇಲೆ ಸ್ವಲ್ಪ ಆರ್ಡ್ರ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅವಾಗ ಮತ್ತೆ ಮಿಷಿನ್ ಬೇಕಂತೇಳಿ ಮಿಷಿನ್ ತೊಗೊಂಡಿದ್ದು. ಅವಾಗ ಆರ್ಡ್ರ್ ಜಾಸ್ತಿ ಇರ್ತಾಯಿತ್ತು. ಮತ್ತು ಮೊದಲೆಲ್ಲ ಜನ್ರೇಟ್ರಲ್ಲಿ ಮಾಡ್ತಾಯಿದ್ದೆ, ಕರೆಂಟ್ ಇರಲಿಲ್ಲ. ಅವಾಗ ಮತ್ತು ಪವರಿಗೆ ಏನಾದ್ರು ಬರಬೇಕಂತೇಳಿ ಮತ್ತು ಸೋಲಾರ್ನವರು ಸೋಲಾರ್ ಮಾಡಿದ್ದು. ಮೊದಲು ನಾನು ಬಸ್ ಡ್ರೈವರಾಗಿ ಕೆಲಸ ಮಾಡ್ತಾಯಿದ್ದೆ. ಅವಾಗ ಇಲ್ಲಿ ಅಮ್ಮ ಒಬ್ಬರೇ ಇದ್ದರು. ಅವಾಗ ಇಲ್ಲಿ ಮನೇಲಿ ಏನಾದರೂ ಮಾಡಬೇಕಂತೇಳಿ ಈ ಪಾನಿಪುರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಪುರಿ ಮಾಡಬೇಕಂತ ಹೇಳಿದ್ರೆ ನಮ್ಮ ಮಿಸ್ಸಸ್ ಅವರ ಅಕ್ಕನವರು ಪಾನಿಪುರಿ ಅಂಗಡಿ ಅವ್ರ ಹತ್ರ ಇತ್ತು. ಅವರು ಹೇಳ್ತಾಯಿದ್ರು ಈ ಥರ ಮಾಡಿದರೆ ಬಿಸ್ನೆಸ್ ಮಾಡ್ಬೋದು ಅಂತೇಳಿ. ಅದಕ್ಕೆ ಅದನ್ನು ಸ್ಟಾರ್ಟ್ ಮಾಡಿದ್ದು ಪಾನಿಪುರಿ ಮಾಡಲಿಕ್ಕೆ. ಆಮೇಲೆ ಮಿಷಿನಿಗೆ ಬಂದು 4 ಲಕ್ಷ ಆಗಿದೆ. ಮತ್ತು ಸೋಲಾರ್ 2,95,000. ಬಿಲ್ಡಿಂಗು ಸೆಲ್ಕೋ ಫೌಂಡೇಶನ್ನಿಂದ ಮಾಡಿಕೊಟ್ಟಿರೋದು ಅವರು. ಈಗ ಇಲ್ಲಿ 5 ಜನ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಫ್ಯಾಮಿಲಿ ಸೇರಿ ಒಟ್ಟಿಗೆ 7 ಜನ ಮಾಡ್ತಾಯಿದ್ರು. ಲೋಕಲಲ್ಲಿ ಡೈಲಿ ಸಪ್ಲೈ ಮಾಡ್ತಾಯಿದ್ದಾನೆ. ಪುತ್ತೂರು, ಉಪ್ಪಿನಂಗಡಿ ಆ ಥರ. ದೂರ ಅಂದರೆ 3 ದಿನ ಆ ಥರ ಗ್ಯಾಪ್ ಇಟ್ಟು ಸಪ್ಲೈ ಮಾಡ್ತಾಯಿದ್ದೆ. ಪೂರಿ ತಯಾರಿಕಾ ಯಂತ್ರ ನಡೆಸಲು ಜನರೇಟರ್ ಅನ್ನ ಬಳಸಬೇಕಾದ ಅನಿವಾರ್ಯತೆ ಮನೋಜ್ಗಿತ್ತು. ಇದಕ್ಕೆ ಡೀಸೆಲ್ ಅಗತ್ಯವಿದ್ದ ಕಾರಣ ಲಾಭದಲ್ಲಿ ಬಹುಪಾಲು ಇದಕ್ಕೆ ವ್ಯಯವಾಗುತ್ತಿತ್ತು. ಇದೇ ಸಂದರ್ಭ ಸೆಲ್ಕೋ ಸಂಸ್ಥೆ ಮನೋಜ್ ಅವರ ನೆರವಿಗೆ ಧಾವಿಸಿ ಬಂದ ಕಾರಣ ಇದೀಗ ಅವರು ಪ್ರತಿದಿನ ಸುಮಾರು 70 ಕೆಜಿಯಷ್ಟು ಪೂರಿ ತಯಾರಿಕೆ ಮಾಡ್ತಾ ಇದ್ದು ಜೀವನದಲ್ಲಿ ಹೊಸ ಬೆಳಕನ್ನ ಕಂಡುಕೊಂಡಿದ್ದಾರೆ. ಮನೋಜ್ ಅವರ ಕಿರು ಉದ್ದಿಮೆಗೆ ಕೈ ಜೋಡಿಸಿದವರು ಅವರ ಕೈ ಹಿಡಿದ ಪತ್ನಿ ಧನ್ಯಾ ಮತ್ತು ತಾಯಿ ಮೋಹಿನಿ. ತುಂಬ ಇಂಪ್ರೂವ್ಮೆಂಟ್ ಆಗಿದ್ದೇವೆ ನಾವು. ಮೊದಲೊಂದು 20 ಕೆಜಿ ಎಲ್ಲ ಅಷ್ಟೇ ಮಾಡ್ತಿದ್ದಿರೋದು, ಕೈಯಲ್ಲಿ ಮಾಡ್ತಿದ್ದೆವು. ಇವಾಗ 60-70 ಕೆಜಿ 7 ಜನಕ್ಕೆ ಕೆಲಸ ಕೊಡ್ತಿದ್ದೇವೆ, ಎಲ್ಲ ಹೊರಗಿನವರು. ಪಾನಿಪುರಿ ತಯಾರಿಕಾ ಘಟಕವನ್ನ ಆಧುನೀಕರಣಗೊಳಿಸಬೇಕೆಂಬ ಕನಸು ಮನೋಜ್ ಅವರದ್ದು. ಆದರೇನು ಇದಕ್ಕೆ ಅಗತ್ಯವಿರುವ ಹಣಕಾಸನ್ನ ಹೊಂದಿಸಿಕೊಳ್ಳಲು ಈ ಕುಟುಂಬಕ್ಕೆ ಮಾತ್ರ ಸಾಧ್ಯವಾಗುತ್ತಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಲಭ್ಯ ಸವಲತ್ತುಗಳೊಂದಿಗೆ ಪಾನಿಪುರಿ ತಯಾರಿಕಾ ಘಟಕವನ್ನ ನಡೆಸಿಕೊಂಡು ಬರ್ತಾ ಇತ್ತು. ಈ ಸಂದರ್ಭ ಅವರ ನೆರವಿಗೆ ಬಂದದ್ದು ಸೆಲ್ಕೋ ಸಂಸ್ಥೆ. ಸೌರಚಾಲಿತ ಪಾನಿಪುರಿ ಮಾಡುವ ಯಂತ್ರವನ್ನ ಅಳವಡಿಸಲು ಇವರಿಗೆ ಸೆಲ್ಕೋ ಸಂಸ್ಥೆ ನೆರವು ನೀಡಿದೆ. ಉಳಿದ ಮೊತ್ತವನ್ನ ಬ್ಯಾಂಕ್ ಸಾಲ ಸಹಾಯದಿಂದ ಹೊಂದಿಸಲಾಗಿದೆ. ಈ ಸಹಾಯಗಳಿಂದ ಅವರ ಆದಾಯವೂ ಹೆಚ್ಚಿದೆ. ಈ ಮೂಲಕ 5 ಜನರಿಗೆ ಉದ್ಯೋಗವೂ ದೊರಕಿದೆ. ನಮ್ಮ ಕೂಡಲ ನ್ಯೂಸ್ 24/7 ಪುತ್ತೂರು.